ನೆರೆದಿರುವ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಧರ್ಮಾಧ್ಯಕ್ಷರಾದ ಅಭಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಣ್ಣನ, ಉದ್ಘಾಟಕರಾಗಿ ಆಗಮಿಸಿರುವ ಹೆಸರಾದ ವೈದ್ಯರಾದ ಶ್ರೀ ಯುಸಿಎಸ್ ಭಟ್ರವರ ಸುಪುತ್ರರಾದ ವಂದನೀಯ ಫಾದರ್ ಸಿಪಿಎಂ ಪಿಂಟೋರ್, ಸಹಾಯಕ ಧರ್ಮಗುರುಗಳಾದ ಉಪಾಧ್ಯಕ್ಷರಾದ ಶ್ರೀ ಅರುಣ್ ಡಿಸೋಜ, ಕಾರ್ಯದರ್ಶಿಗಳಾದ ಶ್ರೀಮತಿ ಜ್ಯೋತಿ ಡಿಸೋಜ ಹಾಗೂ ಆಯೋಗದ ಸಂಚೋಲಕರಾದ ಶ್ರೀ ಡಾಲ್ಫಿ ಡಿಸೋಜ ಹಾಗೂ ಇಲ್ಲಿ ನೆರೆದಿರುವ ಧರ್ಮ ಗುರುಗಳು, ಧರ್ಮ ಭಗಿನಿಯರು ಹಾಗೂ ತಮಗೆಲ್ಲರಿಗೂ ಸಂದೀಪ್ ಭಟ್ರವರು ನಾಮಫಲಕ ತೆರೆಯುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆ ನೆರವೇರಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ಪ್ರಾರ್ಥನಾ ವಿಧಿ ಹಾಗೂ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿರುವುದು. ತಾವೆಲ್ಲರೂ ಭಕ್ತಿಯಿಂದ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ತಮ್ಮ ಕೈಕೃತಿಗಳ ಮೇಲೆ ನಮಗೆ ಅಧಿಕಾರವನ್ನು ಅನುಗ್ರಹಿಸಿರುವ ದೇವರು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕೆಲಸದ ಘನತೆ ಏನೆಂಬುದನ್ನು ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿಯೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ತಂದೆಯ ದಿವ್ಯವಾಣಿಯು ಮನುಷ್ಯನಾದಾಗ ಆತನನ್ನು ಬಡಗಿಯ ಮಗ ಎಂದು ಕರೆಯಲಾಯಿತು. ಮರಗೆಲಸದ ಸಾಧನಗಳೊಡನೆ ಅವರು ಸಂತೋಷದಿಂದ ದುಡಿದರು. ತಾವೇ ಸ್ವತಃ ದುಡಿಯುವುದರ ಮೂಲಕ ಅದುವರೆಗೆ ಪಾಪದಿಂದ ಬಂದ ಶಾಪವೆಂದು ಪರಿಗಣಿತವಾಗಿದ್ದ ದುಡಿಮೆಯನ್ನು ಆಶೀರ್ವಾದದ ಬುಗ್ಗೆಯನ್ನಾಗಿ ಬದಲಾಯಿಸಿದರು. ನಾವು ಮಾಡುವ ಕೆಲಸ ಅದು ಯಾವುದೇ ಆಗಿರಲಿ, ಅದನ್ನು ಚೆನ್ನಾಗಿ ಮಾಡಿದಾಗ ಮತ್ತು ಅದನ್ನು ದೇವರಿಗೆ ಸಮರ್ಪಿಸಿದಾಗ ನಾವು ನಮ್ಮನ್ನೇ ಶುದ್ಧೀಕರಿಸಿಕೊಳ್ಳುತ್ತೇವೆ. ನಮ್ಮ ಕೈಗಳ ಮತ್ತು ಮನಸ್ಸಿನ ದುಡಿಮೆಯ ಮುಖಾಂತರ ದೇವರ ಸೃಷ್ಟಿ ಕಾರ್ಯದಲ್ಲಿ ಪಾಲುಗಾರರಾಗುತ್ತೇವೆ. ಪ್ರೀತಿಯನ್ನು ಆಚರಿಸಲು ಹಾಗೂ ನಿರ್ಭಾಗ್ಯರಿಗೆ ಸಹಾಯ ಮಾಡಲು ನಮ್ಮ ದುಡಿಮೆಯು ನೆರವಾಗುತ್ತದೆ. ಹೀಗೆ ನಮ್ಮ ರಕ್ಷಕರಾದ ಕ್ರಿಸ್ತರೊಂದಿಗೆ ಸೇರಿ ಅವರ ಪ್ರೀತಿಯಲ್ಲಿ ನಾವು ಬೆಳೀತೇವೆ. ಆದುದರಿಂದ ನಾವು ಪ್ರಭುವನ್ನು ಸ್ತುತಿಸೋಣ. ಈ ಸ್ಥಳದಲ್ಲಿ ದುಡಿಯುವ ಎಲ್ಲರನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಈಗ ಪವಿತ್ರ ಗ್ರಂಥದಿಂದ ವಾಚನವನ್ನು. ಸಹೋದರ ಸಹೋದರಿಯರೇ, ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಯೇಸು ಯಾಯಿರನ ಮನೆಯಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿ ಅಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ ಮತ್ತು ಸಿಮೋನ ಇವನ ಸಹೋದರನಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದರು.
ದೇವರ ವಾಕ್ಯವಿದೆ. ಶ್ಲೋಕ. ಪ್ರಭು, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿನಿಂದ, ಪ್ರಭು ನೀ ನಮಗೆ ದೇವರು ಯುಗ ಯುಗಗಳಿಂದ. ಪ್ರಭು, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಿ. ಎಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತಿಹೆ. ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ, ഇരുളിನೊಂದು ಜಾವ, ಗತಿಸಿ ಹೋದ ಒಂದು ದಿವಸ. ಪ್ರಭು, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನವುಳ್ಳಂಥ ಹೃದಯವನ್ನು ನೀನು ಕರುಣಿಸು. ಪ್ರಭು, ತಿರುಗಿ ಬಾ, ಕೋಪವೆಷ್ಟರ ತನಕ ನಿನ್ನೆ ಸೇವಕರ ಮೇಲಿರಲಿ ಮರುಕ. ಪ್ರಭು, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಕಾರ್ಯಗಳು ಸಫಲವಾಗಲಿ. ನಮ್ಮಿ ಭಿನ್ನಹಗಳನ್ನು ಸರ್ವೇಶ್ವರರ ಮುಂದೆ ಇಡೋಣ. ನಮ್ಮ ದೇವರು ಜಗತ್ತನ್ನು ಸೃಷ್ಟಿಸಿದರು, ಅವರ ಶಕ್ತಿಯನ್ನು ಸಾದರಪಡಿಸುವ ಅದ್ಭುತಕರ ಸಂಕೇತಗಳಿಂದ ಅದನ್ನು ತುಂಬಿದರು. ಮಾನವ ದುಡಿಮೆಯನ್ನು ಆದಿಯಿಂದಲೇ ದೇವರು ಆಶೀರ್ವದಿಸಿದರು. ಹೀಗೆ ಸೃಷ್ಟಿಕರ್ತರ ಒಳ್ಳೆತನವನ್ನು ನಾವು ಅನುಸರಿಸಿ ಸೃಷ್ಟಿ ಕಾರ್ಯವನ್ನು ಪರಿಪೂರ್ಣತೆಗೆ ತರಲು ನಾವು ಉದ್ಯೋಗಶೀಲರಾಗಿ ಶ್ರಮಿಸಬೇಕೆಂದು ಅವರು ಬಯಸಿದರು. ಆದುದರಿಂದ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಈಗ ಸಮರ್ಪಿಸೋಣ. ಜೀವನವನ್ನು ಮುಡಿಪಾಗಿಡಲು ನಮಗೆ ಕರಗಳನ್ನು ಮನಸ್ಸನ್ನು ನೀಡಿ ದುಡಿದು ತಿನ್ನಲು ಆದೇಶವನ್ನಿತ್ತ ದೇವರೇ, ನಿಮಗೆ ಸ್ತುತಿಯಾಗಲಿ. ಎಲ್ಲರೂ ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಪ್ರಭು, ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ನಮಗಾಗಿ ಮನುಷ್ಯರಾದ ನಿಮ್ಮ ಪುತ್ರ ಯೇಸು ಬಡಗಿಯ ಉದ್ಯೋಗವನ್ನು ಮಾಡಬೇಕೆಂದು ಇಚ್ಛಿಸಿದ ಪ್ರಭು, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು, ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಕ್ರಿಸ್ತರ ಮೂಲಕ ದುಡಿಮೆಯ ನೋಗವನ್ನು ಸಂತೋಷಕರವನ್ನಾಗಿಯೂ ಅದರ ಹೊರೆಯನ್ನು ಸುಗಮವನ್ನಾಗಿಯೂ ಮಾಡಿದ ಪ್ರಭು, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು, ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಸದಾ ಉತ್ಪನ್ನವಾದುದನ್ನೇ ಮಾಡಲು ಪ್ರೇರೇಪಿಸುತ್ತಿರುವ ಪ್ರಭು, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು, ದುಡಿಮೆಯ ಕಾಣಿಕೆಯನ್ನು ನಮ್ಮ ಪ್ರಾಯಶ್ಚಿತ್ತದ ಸಂಕೇತವಾಗಿ ನೀವು ದಯೆಯಿಂದ ಸ್ವೀಕರಿಸುತ್ತೀರಿ. ಈ ಮೂಲಕ ನಮ್ಮ ಸಹೋದರ ಸಹೋದರಿಯರಿಗೆ ಸಂತೋಷವನ್ನು ಕರುಣಿಸುತ್ತೀರಿ ಹಾಗೂ ದೀನರಿಗೆ ನೆರವನ್ನೀಯುತ್ತೀರಿ. ಇದಕ್ಕಾಗಿ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು, ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಸರ್ವವನ್ನು ದಯಪಾಲಿಸುವ ನಮ್ಮ ತಂದೆಯೇ, ಭೂಮಿಯನ್ನು ಮತ್ತು ಅದರ ಫಲಗಳನ್ನು ನಮ್ಮ ಪಾಲನೆಗೆ ವಹಿಸಿದ್ದೀರಿ. ನಿಮ್ಮ ಸೃಷ್ಟಿಯ ಕೊಡುಗೆಗಳಲ್ಲಿ ಎಲ್ಲರೂ ಪಾಲುಗಾರರಾಗುವಂತೆ ನಾವು ಶ್ರಮಿಸಬೇಕೆಂದು ಬಯಸಿದಿರಿ. ನಿಮ್ಮ ಔದಾರ್ಯದಿಂದ ಈ ಹೊಸ ಅಂಗಡಿಗಳನ್ನು ಆಶೀರ್ವದಿಸಿರಿ. ಈ ಅಂಗಡಿಯಲ್ಲಿ ವಸ್ತುಗಳನ್ನು ಮಾರುವ ಅಥವಾ ಕೊಂಡುಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನ್ಯಾಯ ನೀತಿಯನ್ನು ಅವರೆಲ್ಲರೂ ಗೌರವಿಸಲಿ. ಹೀಗೆ ಸರ್ವರ ಅಭಿವೃದ್ಧಿಗಾಗಿ ತಮ್ಮದೇ ಆದ ಕೊಡುಗೆಯನ್ನೀಯುತ್ತಾ ಆನಂದವನ್ನು ಕಾಣುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಇರಲಿ. ನಾವು ಸಹೋದರ ಸಹೋದರಿಯರಂತೆ ಪರಸ್ಪರ ನೆರವಾಗಲು ಆದೇಶಿಸಿದ ಸರ್ವ ಒಳಿತಿನ ತಂದೆಯಾದ ದೇವರು ತಮ್ಮ ಪ್ರಸನ್ನತೆಯಿಂದ ಈ ನೂತನ ಕಟ್ಟಡವನ್ನು ಕಾಂಪ್ಲೆಕ್ಸ್ ಅನ್ನು ಆಶೀರ್ವದಿಸಲಿ ಹಾಗೂ ಇದನ್ನು ಪ್ರವೇಶಿಸುವ ಎಲ್ಲರನ್ನೂ ಕರುಣೆಯಿಂದ ವೀಕ್ಷಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಸ್ಮಶಾನ ದ್ವಾರದ ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿರುವುದು. ತಾವೆಲ್ಲರೂ ಬ್ಯಾಂಡ್ ವಾದ್ಯದ ಮೂಲಕ ಮೆರವಣಿಗೆ ಮೂಲಕ ಚರ್ಚ್ ಆಂಗಣಕ್ಕೆ ತೆರಳಬೇಕಾಗಿ ವಿನಂತಿ. ಮೊದಲನೇದಾಗಿ ಬ್ಯಾಂಡ್, ತದನಂತರ
Pagi berboso, Yesus moso, Rukarim kasya, Anando, Sedadai jihau, Barde basu, Vikar kemlo, Hemojengaya, Moji asha. ಅತಿಥಿ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ಅತಿಥಿ ದೇವೋಭವ ಎಂಬ ನುಡಿಯಂತೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಕಾರ್ಯಕ್ರಮದ ರೂವಾರಿಗಳಾದ ವಂದನೀಯ ಫಾದರ್ ಸಿಪಿಯನ್ ಪಿಂಟೋ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಸುದಿನದಂದು ನಮ್ಮ ಚರ್ಚ್ ವಠಾರದಲ್ಲಿರುವ ವಾಣಿಜ್ಯ ಸಂಕೀರ್ಣ ಮತ್ತು ಸ್ಮಶಾನದ ನೂತನ ದ್ವಾರದ ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಸೇರಿದ ತಮ್ಮೆಲ್ಲರಿಗೂ ಸ್ವಾಗತಿಸಲು ನಾನು ತುಂಬ ಸಂತೋಷ ಪಡುತ್ತೇನೆ. ಈಸ್ಟರ್ ಹಬ್ಬದ ಪ್ರಯುಕ್ತ ಬಿಡುವಿಲ್ಲದ ಕಾರ್ಯಕ್ರಮಗಳ ಜಂಜಾಟವಿದ್ದರೂ ನಮ್ಮೆಲ್ಲರ ಮೇಲಿನ ಅತಿಯಾದ ಪ್ರೀತಿ ಹಾಗೂ ಕಾಳಜಿಯಿಂದ ನಮ್ಮ ಕರೆಯೋಲೆಯನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಕೀರ್ಣ ಕೀರ್ಣವನ್ನು ವಾಣಿಜ್ಯ ಸಂಕೀರ್ಣ ಕೀರ್ಣವನ್ನು ಹಾಗೂ ಸ್ಮಶಾನದ ನೂತನ ದ್ವಾರವನ್ನು ಉದ್ಘಾಟನೆಗೈದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮೆಲ್ಲರ ನೆಚ್ಚಿನ ಹಾಗೂ ಆತ್ಮೀಯರಾಗಿರುವಂಥ ನಮ್ಮ ಮಂಗಳೂರು ಕಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪ್ರಾಗಿರುವಂಥ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡನ್ ಅವರನ್ನು ತುಂಬ ಹೃದಯದಿಂದ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಉಳ್ಳಾಲ ಕ್ಷೇತ್ರದ ಶಾಸಕರಾಗಿ ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಒಡನಾಟ ಹೊಂದಿರುವ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸಿ ನಗುನಗುತ್ತಲೇ ನಿಷ್ಠೆಯಿಂದ ಜನರ ಸೇವೆ ಮಾಡಿ ಎಲ್ಲರ ಪ್ರೀತಿಗೆ ಕಾರಣಕರ್ತರಾದ ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದವರು ನಮ್ಮ ನೆಚ್ಚಿನ ಶ್ರೀಯುತ ಯುಟಿ ಖಾದರ್ ಅವರು. ಸರಳ ಸಜ್ಜನಿಕೆ, ನೇರ ವ್ಯಕ್ತಿತ್ವ ಹಾಗೂ ದಿಟ್ಟ ನುಡಿಯ ಮೂಲಕ ಜನಸಾಮಾನ್ಯರಲ್ಲಿ ಜನಮಾನಸದಲ್ಲಿ ಪ್ರೀತಿಯಿಂದ ನೆಲೆಸಿರುವ ನಮ್ಮ ಸಭಾಪತಿಗಳು ಚುನಾವಣಾ ನೀತಿ ಸಂಹಿತೆ ಕೋಡ್ ಆಫ್ ಕಾಂಡಕ್ಟ್ ಈ ಸಂಬಂಧ ಇವತ್ತು ಅವರು ಇಲ್ಲಿ ಇಲ್ಲ. ಆದರೂ ಇವತ್ತು ಅವರೇ 3 ಸಲ ನನಗೆ ಫೋನ್ ಮಾಡಿದರು. 3 ಸಲ ಅವರೇ ನನಗೆ ಫೋನ್ ಮಾಡಿದರು, ಬೆಳಿಗ್ಗೆ, ಮಧ್ಯಾಹ್ನ, ಪುನಃ ಈಗ. ನೀತಿ ಸಂಹಿತೆ ಕೋಡ್ ಆಫ್ ಕಾಂಡಕ್ಟ್ ಈ ಸಂಬಂಧದಲ್ಲಿ ಅವರಿಗೆ ಇಲ್ಲಿ ಬರಲಿಕ್ಕೆ ಆಗಿಲ್ಲ. ತುಂಬ ಆಸೆ ಇದೆ ಅವರಿಗೆ. ಆದರೂ ಅವರು ನಮಗೆ ತಮ್ಮ ಶುಭಾಶಯವನ್ನು ಹೇಳಿದ್ದಾರೆ ಹಾಗೂ ನಮಗಾಗಿ ಅವರು ಬೇಡುತ್ತೇನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೇಳುತ್ತಾ ಇದ್ದೇನೆ. ವಾಣಿಜ್ಯ ಸಂಕೀರ್ಣವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಶ್ರೀಮಾನ್ ಸಂದೀಪ್ ಭಟ್ರವರು. ಅವರ ತಂದೆ ಡಾಕ್ಟರ್ UCS ಭಟ್ ಅವರ ಅನುಪಸ್ಥಿತಿಯಲ್ಲಿ, ಯಾಕೆಂದರೆ ಕಳೆದ ಕೆಲವು ಸಮಯದಿಂದ ಅವರ ಆರೋಗ್ಯ ಚೆನ್ನಾಗಿಲ್ಲ. ಅವರು ಮಂಗಳೂರಲ್ಲಿ ನೆಲೆಸಿದ್ದರು. ಆದರೆ ಈಗ ಕೆಲವು ತಿಂಗಳಿಂದ 5-6 ತಿಂಗಳಿಂದ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ತಮ್ಮ ಮಗನ ಸಂಗಡ. ಅವರು ಆಸ್ಪತ್ರೆಯಲ್ಲಿ ಇದ್ದರು ಸುಮಾರು ಒಂದೂವರೆ ತಿಂಗಳು. ಅವರ ಅನುಪಸ್ಥಿತಿಯಲ್ಲಿ ಅವರ ಮಗ ಇವತ್ತು ನಮ್ಮೊಂದಿಗಿದ್ದಾರೆ, ಶ್ರೀಯುತ ಸಂದೀಪ್ ಭಟ್ರವರು. ಬಹಳ ಸಂತೋಷ ಏನೆಂದರೆ ನಮ್ಮ 3 ಉದ್ಘಾಟನಾ ಸಂಭ್ರಮದಲ್ಲಿ ಅವರು ಹಾಜರಿದ್ದರು. ಅದೇ ದೊಡ್ಡ ಸಂತೋಷ ನಮಗೆಲ್ಲರಿಗೂ. 3 ಸಂಭ್ರಮಗಳಲ್ಲಿ ಬಿಷಪ್ ಸ್ವಾಮಿಯವರು ನಾನು 2 ಸಲ ಕರೆಯಿದ್ದೆ, 2 ಸಲ ಬಂದಿದ್ದರು.
ಒಂದು ಸಂಭ್ರಮಕ್ಕೆ ಬಿಕ್ಕರ್ ಜನರನ್ನು ಕರೆದಿದ್ದೆ. ಸಂದೀಪ್ ಭಟ್ರವರು 3 ಕಾರ್ಯಕ್ರಮಗಳು ಬಂದಿದ್ದಾರೆ. ಅದಕ್ಕಾಗಿ ಅವರು ದೊಡ್ಡ ಚಪ್ಪಾಳೆ ಕೊಡಿ ಬೆಂಗಳೂರಿನ ಇಲ್ಲಿಗೆ ಬಂದು ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅನೇಕ ಸಲ ನಂತರ ಅವರು ಅಷ್ಟು ಪ್ರೀತಿಯಿಂದ ಮಾತಾಡಿದಂದರೆ ಇನ್ನೂ ಅವ್ರ ಹತ್ರ ಮಾತಾಡುವಂತ ಆಗುವುದು ನನಗೆ. ಅಷ್ಟು ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಪೊಲೈಟ್, ವೆರಿ ಡೀಸೆಂಟ್. ಅವರು ನಮ್ಮ ಎಲೋಷಿಯಸ್ ಕಾಲೇಜಲ್ಲಿ ಕಲಿತವರು ಎಂಬ ಹೆಮ್ಮೆ ಅವರಿಗಿದೆ, ನಮಗೂ ಇದೆ. ಅವರು ಇವತ್ತು 4:15 ಗಂಟೆಗೆ ಬಂದಿದ್ದಾರೆ. ಆದ್ದರಿಂದ ನಾನು ತುಂಬ ಸಂತೋಷದಿಂದ ಸರ್ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಿಮ್ಮ ತಂದೆಯ ಹಾಗೂ ತಾಯಿಯ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ಇವತ್ತು ಪೂಜೆ ಸಮಯದಲ್ಲಿ ಹೆಸರು ಹೇಳಿ ಪ್ರಾರ್ಥಿಸಿದ್ದೇವೆ, ಇನ್ನೂ ಪ್ರಾರ್ಥಿಸ್ತೇವೆ ಎಂಬ ಭರವಸೆ ನಿಮಗೆ ಕೊಡ್ತೇವೆ. ನಮ್ಮ ಉಳ್ಳಾಲ ನಗರ ಸಭೆಯ ಕೌನ್ಸಿಲರ್ ಆದ ಶ್ರೀಯುತ ಬಾಜಿ ಡಿಸೋಜರ್ ಅವರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಡಿಸೋಜರ್ ಅವರು ನಮ್ಮೊಂದಿಗೆ ಸಭೆಯಲ್ಲಿ ಇದ್ದಾರೆ. ಅವರಿಗೆ ಇಲ್ಲಿ ಬರಲಿಕ್ಕೆ ಕೋಡ್ ಆಫ್ ಕಾಂಡಕ್ಟ್ ಒಂದು ಈಗಿನ ಪರಿಸ್ಥಿತಿ ಇದೆ. ಆದರೂ ಅವರು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಹೃದಯದ ಸಹಾಯವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೂ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಶ್ರೀಯುತ ಅರುಣ್ ಡಿಸೋಜರ್ ಅವರು, ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಡಿಸೋಜರ್ ಅವರು ಹಾಗೂ 21 ಆಯೋಗಗಳ ಸಂಚಾಲಕರು ಶ್ರೀಯುತ ಡಾಲ್ಫಿ ಡಿಸೋಜರ್ ಅವರು. ತುಂಬ ಸೇವೆಯನ್ನು ಅವರು ಈ ನಮ್ಮ ಚರ್ಚಿಗೋಸ್ಕರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನೆಲ್ಲ ಸ್ಮರಿಸುತ್ತಾ ಒಂದೇ ಮಾತಲ್ಲಿ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ಇಂದು ನಡೆಯುವ ಈ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಹಾಗೂ ಸ್ಮಶಾನ ದ್ವಾರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕರೆಯ ಕರೆಗೆ ಹೋಗೊಟ್ಟು ನಮ್ಮ ಇಂಜಿನಿಯರ್, ಕಾಂಟ್ರಾಕ್ಟರ್ ಶ್ರೀ ಸಿ ಜೆ ಲೋಬೋರವರು, ಶ್ರೀ ರಿಚರ್ಡ್ ರಾಡ್ರಿಗಸ್ ರವರು, ಈ ನಮ್ಮ ಎಲ್ಲ ಸಂಕೀರ್ಣದ ಹಾಗೂ ಸಭಾಭವನದ ದೊಡ್ಡ ಒಂದು ಜವಾಬ್ದಾರಿ ಹೊತ್ತಂಥ ನನ್ನ ಆತ್ಮೀಯ ಮಿತ್ರರಾಗಿರುವ ಶ್ರೀ ಜಾನ್ಸನ್ ಲೋಬೋರವರು, ಇತರರು ಅನೇಕ ಗಣ್ಯರು ಇಲ್ಲಿ ಇದ್ದಾರೆ. ಹಾಗೂ ನೀವು ನಮ್ಮ ಧರ್ಮ ಕೇಂದ್ರಕ್ಕೆ ಒಳಪಟ್ಟವರು ಪ್ರೀತಿಯಿಂದ ಬಂದಿದ್ದೀರಾ. ನಮ್ಮ ಅಕ್ಕರೆಯ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲರಿಗೂ ಗೌರವಾನ್ವಿತ ಸದಸ್ಯರಿಗೂ, ಇಲ್ಲಿ ಸೇರುವ ಸಹೋದರಿಯರೇ, ನಿಮಗೆಲ್ಲರಿಗೂ ಮಕ್ಕಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತೇನೆ. ಶುಭವಾಗಲಿ. ಧನ್ಯವಾದಗಳು. ವಂದನೀಯ ಫಾದರ್, ತಮ್ಮಲ್ಲಿ ವಿನಂತಿಸುತ್ತೇನೆ. ಸಹಾಯಕ ಧರ್ಮಗುರುಗಳಾದ ಫಾದರ್ ಸ್ಟೀವನ್ ಜಾನ್ ಕೊಟ್ಟಿನರವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಸಹಾಯಕ ಗುರುಗಳವರು ಹಾಗೂ ಫಾದರ್ ವಲೇರಿಯನ್ ಪಿಂಟೋರವರು ಕೆಳಗಡೆ ಇದ್ದಾರೆ. ಅವರು 3 ಸಂಭ್ರಮದಲ್ಲಿ ಇಬ್ಬರು ಹಾಜರಿದ್ದರು. ಯಾಕಂದರೆ ಇದೆರಡು 3 ಸಂಭ್ರಮಗಳು 1 ತಿಂಗಳು 1 ವರ್ಷ 1 ತಿಂಗಳ ಒಳಗೆ ಆಗಿವೆ. ಆದ್ದರಿಂದ ಫಾದರ್ ವಲೇರಿಯನ್ ಪಿಂಟೋ ನಮಗೆ ಯಾವಾಗಲೂ ಆತ್ಮೀಯರಾಗಿ ಇರುವುದು. ಹಾಗೂ ಫಾದರ್ ತ್ರಿಶಾನ್ ಅವರು 2-3 ಕಾರ್ಯಕ್ರಮಗಳನ್ನು ಅವರು ನಮ್ಮೊಟ್ಟಿಗಿದ್ದರು. ಅವರಿಗೂ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೀತಿಯಿಂದ ಸ್ವಾಗತ. ಶ್ರೀ ಸಂದೀಪ್ ಭಟ್ರವರು ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಾನು ಹಾಗೂ ನನ್ನ ತಂದೆಯವರ ಪರವಾಗಿ ಈ ದಿನದ ಅಭಿನಂದನೆಗಳು ಹಾಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಇಲ್ಲಿ ಇವತ್ತು 3ನೇ ಬಾರಿ ಬರುತ್ತಾ ಇರುವುದು ಹಾಗೂ ನಿಮ್ಮೆಲ್ಲರ ಸಂಭ್ರಮದಲ್ಲಿ ಭಾಗಿಯಾಗುತ್ತಾ ಇರುವುದು, ಇದಕ್ಕೆ ನಮ್ಮ ಕುಟುಂಬದ ಮೇಲೆ ಫಾದರ್ ಸಿಪ್ರಿಯನ್ ಪಿಂಟೋ ಹಾಗೂ ನಿಮ್ಮೆಲ್ಲರೂ ಇಟ್ಟಿರುವ ಪ್ರೀತಿ, ವಿಶ್ವಾಸ ಹಾಗೂ ಅಭಿಮಾನವೇ ಕಾರಣ ಎಂದು ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಗಾರಿಗೆ ಸಹಕಾರ ನೀಡಿದವರನ್ನು ಸ್ಮರಣಿಕೆ ನೀಡಿ ಗೌರವಿಸಲಿದ್ದೇವೆ. ದಯಮಾಡಿ ತಮ್ಮ ಹೆಸರನ್ನು ಕರೆದಂತೆ ತಾವುಗಳು ವೇದಿಕೆಗೆ ಆಗಮಿಸಿ ಧರ್ಮಾಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ CJ ಲೋಬೋ, ಡಿಸೈನಿಂಗ್ ಇಂಜಿನಿಯರ್. ಇವರ ಸಂಪೂರ್ಣ ಕಾಮಗಾರಿಯ ಸಂಪೂರ್ಣ ಕಟ್ಟಡ ನಿರ್ಮಾಣ ಹಾಗೂ ಭೂ ದಸ್ತಾವೇಜುಗಳನ್ನು ನಿರ್ವಹಿಸುವಲ್ಲಿ ಇವರ ಪಾತ್ರ ಮಹತ್ವದ್ದು. ಹಾಗೂ ಧರ್ಮಗುರುಗಳ ಆಪ್ತರು ಶ್ರೀ ಜಾನ್ಸನ್ ಲೋಬೋ, ತಮಗೂ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಶ್ರೀ ಎಡ್ವರ್ಡ್ ಸಿಕ್ವೇರಾ ಎಲೆಕ್ಟ್ರಿಕಲ್ ಇಂಜಿನಿಯರ್, ಇವರು ಕಾಮಗಾರಿಯ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದು. ಶ್ರೀ ಎಡ್ವರ್ಡ್ ರೊಡ್ರಿಗಸ್ ಕಾಂಟ್ರಾಕ್ಟರ್, ಇವರು ಸಂಪೂರ್ಣ ಕಾಮಗಾರಿಯ ಗುತ್ತಿಗೆದಾರರಾಗಿದ್ದು. ಶ್ರೀ ನವೀನ್ ರೊಡ್ರಿಗಸ್, ಇವರು ಸಂಪೂರ್ಣ ಕಾಮಗಾರಿಯ ಮೇಲ್ವಿಚಾರಕರಾಗಿದ್ದು. ಇವರು ವಾಣಿಜ್ಯ ಸಂಕೀರ್ಣದ ಪ್ರಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಕೆಯನ್ನು ಸುಸಜ್ಜಿತವಾಗಿ ನಿರ್ವಹಿಸಿದ್ದಾರೆ. ಶ್ರೀ ಫ್ರಾನ್ಸಿಸ್ ಕುಟೆನ್ನ ತಮಗೂ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ಶ್ರೀ ಮೌರಿಸ್ ಮಬೇರು, ಇವರು ನಮ್ಮ ಧರ್ಮ ಕೇಂದ್ರದ ನಿಕಟಪೂರ್ವ ಉಪಾಧ್ಯಕ್ಷರಾಗಿದ್ದು ಕಾಮಗಾರಿಯ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಉಸ್ತುವಾರಿ. ಧನ್ಯವಾದಗಳು. ಶ್ರೀ ಹೆನ್ರಿ ಪೇಂಟರ್, ಇವರು ವಾಣಿಜ್ಯ ಸಂಕೀರ್ಣದ ಪೇಂಟಿಂಗ್ ವ್ಯವಸ್ಥೆಯನ್ನು ಸುಂದರವಾಗಿ ನಿರ್ವಹಿಸಿದ್ದಾರೆ. ಶ್ರೀ ಹೆನ್ರಿ ತಮಗೂ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ಹಾಗೂ ಶ್ರೀ ರೋಷನ್ ಡಿಸೋಜಾ ಏಂಜಲ್ಸ್ ಎಲೆಕ್ಟ್ರಿಕಲ್ ಡಿಜಿಟಲ್, ಶ್ರೀ ಜೋಸೆಫ್ ಮಸೇರೋ ಟೊಮೆಟಾ ಸೂಪರ್ ಡೆಕೋರೇಟರ್, ಹಾಗೂ ಶ್ರೀ ಪ್ರಕಾಶ್ ಡಿಸೋಜಾ ನಿತ್ಯದ ಸೆಕೆಂಡ್ ವಾರ್ಡ್, ತಮ್ಮ ಸಹಕಾರಕ್ಕೆ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಸ್ಯಮಯ ನಾಟಕ ಅಮ್ಮ ಕಲಾವಿದರು ಮಂಗಳೂರು ಇವರ ನೇತೃತ್ವದಲ್ಲಿ ನಡೆಯಲಿರುವ ತುಳು ಹಾಸ್ಯಮಯ ನಾಟಕ ಆಮೇಲ್. ಇವರಲ್ಲಿ ಪ್ರಮುಖರಾದ ತುಳುನಾಡ ಕಲಾವಿದರ ಹಾಗೂ ತಂಡದ ಮೇಲ್ವಿಚಾರಕರಾದ ಶ್ರೀ ರವಿ ಎಂಜೆ ವರ್ಕಡಿ ತಾವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ದಯಮಾಡಿ ಶ್ರೀ ದೀಪಕ್ ರೈ ಪಾಣಾಜೆ ಹಾಗೂ ನಿರ್ದೇಶಕರಾದ ಶ್ರೀ ಸುಂದರ್ ರೈ ಮಂದರ್ ಹಾಜರಿದ್ದರು. ವೇದಿಕೆಗೆ ಆಗಮಿಸಿ. ನಿಮಗೆಲ್ಲರಿಗೂ ಪಾಸ್ಕ ಹಬ್ಬದ, ಯೇಸುವಿನ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ದೇವರು ನಮಗೆ ಒಂದು ದೊಡ್ಡ ವರವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಸಮಾಧಿಯಾದ ನಂತರ ನಮಗೆ ಏನು ಅವರು ಆಯೋಜಿಸಿದ್ದಾರೆ, ನಮ್ಮ ಬಗ್ಗೆ ಏನು ಅವರ ಯೋಜನೆ ಇದೆ ಎಂದು ನಾವು ತಿಳಿದುಕೊಳ್ಳಬೇಕಾದರೆ ಇಂದಿನ ಹಬ್ಬ ನಮಗೆ ಅನುವು ಮಾಡಿಕೊಡುತ್ತದೆ. ಯೇಸು ಮರಣ ಹೊಂದಿದರು, 3ನೇ ದಿನ ಎದ್ದು ಬಂದರು, ಅವರ ಶಿಷ್ಯರಿಗೆ ಕಾಣಸಿಕ್ಕಿದರು, ಹಾಗೂ ನಮಗೂ ಒಂದು ಹೊಸ ಭರವಸೆಯನ್ನು ಕೊಟ್ಟರು. ನಾವು ಕೂಡ ಜೀವಿಸ್ತೇವೆ. ದೇವರೊಡನೆ ನಿತ್ಯ ಕಾಲ ಜೀವಿಸಲು ದೇವರು ನಮಗೆ ಅವರ ಕೃಪಾ ಕಟಾಕ್ಷವನ್ನು ತೋರಿಸಿ ಅನುಗ್ರಹಿಸ್ತಾರೆ ಎಂಬುದು ನಮ್ಮ ವಿಶ್ವಾಸ. ಇಂದು ಈ ವಾಣಿಜ್ಯ ಸಂಕೀರ್ಣವನ್ನು ನಾವು ಉದ್ಘಾಟಿಸಿದಾಗ, ಅದರ ಮೇಲೆ ದೇವರ ಆಶೀರ್ವಾದವನ್ನು ಬೇಡಿದಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಖಂಡಿತವಾಗಿ ಈ ದಿನದ ಪ್ರಾಮುಖ್ಯತೆ ಇತ್ತು. ಅದರೊಡನೆ ಈ ದಫನ ಭೂಮಿಯ ದ್ವಾರವನ್ನು ಉದ್ಘಾಟಿಸುವಾಗ ಆ ಪ್ರಾರ್ಥನೆಯಲ್ಲಿ ಕೂಡ ನಾವು ಪುನರುತ್ಥಾನವಾಗುವೆವು ಎಂಬ ಹೊಸ ಭರವಸೆಯನ್ನು ಉಚ್ಚರಿಸಿ ನಮ್ಮೆಲ್ಲರ ಜೀವನದಲ್ಲಿ ನಮಗೆ ಒಂದು ಅರ್ಥ ಕೊಡುವಂತಹ ಈ ವಿಷಯವನ್ನು ಪ್ರತ್ಯೇಕವಾಗಿ ಪುನರುತ್ಥಾನವನ್ನು ಮನಸ್ಸಿನಲ್ಲಿಟ್ಟು ನಾವು ಪ್ರಾರ್ಥಿಸ್ತೇವೆ. ಪ್ರಿಯರೇ, ದೇವರು ಕಾಣಲು ಸಿಗುವುದಿಲ್ಲ. ಅವರು ಕಾಣಲು ಸಿಗುವುದು ಮನುಷ್ಯರ ಮೂಲಕ. ಯೇಸು ಸ್ವಾಮಿ ದೇವಪುತ್ರ ಒಬ್ಬ ಮನುಷ್ಯರ ಮುಖವನ್ನು ಪಡೆದು ಮನುಷ್ಯನಾಗಿ ಧರೆಗಿಳಿದು ಬಂದರು. ಹಾಗೂ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ, ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ತನಗೆ ಅದು ಸಲ್ಲುತ್ತದೆ ಅಂತ ಹೇಳಿ ನಮ್ಮ ದೇವರು ಎಲ್ಲಿ ಇದ್ದಾರೆ ಎಂದು ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ದೇವರು ನಮ್ಮ ಹೃದಯದಲ್ಲಿ, ಬಡ ಜನರ ಹೃದಯದಲ್ಲಿ, ಎಲ್ಲರಲ್ಲೂ ಇದ್ದಾರೆ, ಇಡೀ ಸೃಷ್ಟಿಯಲ್ಲೂ ಇದ್ದಾರೆ ಎಂದು ಹೇಳಿ ನಾವು ಮನುಷ್ಯರು ನಾಶವಾಗುವುದಿಲ್ಲ, ನಾವು ಬದುಕ್ತೇವೆ, ಸದಾಕಾಲ ಬದುಕ್ತೇವೆ ಎಂಬ ಉನ್ನತ ಮಟ್ಟದ ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ. ಆದ ಕಾರಣ ಇಂತಹ ಒಂದು ಒಳ್ಳೆಯ ದಿನವನ್ನು ಎಕ್ಕಿ ತೆಗೆದು ಇಂಥ ದಿವಸ ನಾವು ಈ ಸಂಕೀರ್ಣವನ್ನು ಆಶೀರ್ವದಿಸಿ ಉದ್ಘಾಟಿಸಿ ಅದನ್ನು ಲೋಕಕ್ಕೆ ಸಮರ್ಪಿಸಿದ್ದು ನಿಜವಾಗಿ ಒಂದು ಸಂತೋಷದ ಸಂಗತಿ.
ಇದರ ಹಿಂದೆ ಎಷ್ಟೋ ಮಂದಿ ಕೆಲಸ ಮಾಡಿದ್ದಾರೆ. ಈವರೆಗೆ ಅವರ ಹೆಸರುಗಳನ್ನು ಹೇಳಿ ಅವರಿಗೆ ಸನ್ಮಾನಿಸಿದ್ದೇವೆ, ವಂದನೆಗಳನ್ನು ಅರ್ಪಿಸಿದ್ದೇವೆ. ಅದರೊಡನೆ ನೀವೆಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀರಿ. ನಿಮ್ಮ ಕಷ್ಟದ ದುಡಿಮೆಯ ಹಣವನ್ನು ಕೊಟ್ಟು ಇಡೀ ಈ ಸಂಕೀರ್ಣದ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಟ್ಟಿದ್ದೀರಿ. ಶ್ರೀ ಸಂದೀಪ್ ಭಟ್ ಅವರ ತಂದೆ ತಾಯಿ ಅವರ ತ್ಯಾಗವು ನಾವು ಸ್ಮರಿಸ್ತೇವೆ. ಡಾಕ್ಟರ್ UCS ಭಟ್ ಅವರು ನಮ್ಮಲ್ಲಿ ಒಲವು ತೋರಿಸಿ ಎಲ್ಲವೂ ಸಾಂಗವಾಗಿ ನಡೆಯುವಂತೆ ಅನುವು ಮಾಡಿಕೊಟ್ಟಿದ್ದರು. ಅದರ ಫಲವಾಗಿ ನಾವು ಕೇಳಿದೆವು. 3 ಬಾರಿ ಸಹ ಶ್ರೀ ಸಂದೀಪ್ ಭಟ್ರವರು ಇಲ್ಲಿ ನಮ್ಮೊಡನೆ ಇದ್ದರು, ನಮ್ಮ ಸಂತೋಷದಲ್ಲಿ ಭಾಗಿಗಳಾಗಿದ್ದರು. ಇಂತಹ ವಿಶಾಲ ಮನಸ್ಸು, ಸಹೃದಯ, ತಂದೆಯಿಂದ ಪಡೆದ ಹಾಗೂ ತಂದೆ ತಾಯಿಗಳ ಕಣ್ಮಣಿಯಾಗಿರುವಂತಹ ಶ್ರೀಯುತ ಸಂದೀಪ್ ಭಟ್ರವರು ಕೂಡ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಸೌಮ್ಯ ಸ್ವಭಾವ, ಕೆಲವೇ ಮಾತುಗಳು, ಅವರು ಆಡಿದ ಮಾತುಗಳು ಕೆಲವೇ, ಅಂತೂ ಅಗತ್ಯವಾದ್ದನ್ನು ನಮಗೆ ಹೇಳಿ ಶುಭಾಶಯವನ್ನು ಕೋರಿದ್ದಾರೆ. ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ UT ಖಾದರ್ ರವರು ಆತ್ಮೀಯರು, ನಮ್ಮ ಜನನಾಯಕರು, ನಮ್ಮೆಲ್ಲ ಕಾರ್ಯಗಳಿಗೆ ತನಗಾದಷ್ಟು ಸಹಾಯ, ಪ್ರತ್ಯೇಕವಾಗಿ ನಿರಂತರ ಪ್ರೇರಣೆ ಹಾಗೂ ನಮ್ಮಲ್ಲಿ ಹುಮ್ಮನಸ್ಸನ್ನು ಹುರಿದುಂಬಿಸುತ್ತಾ ನಮಗೆ ಶಕ್ತಿಯನ್ನು ಕೊಡುವಂಥ ಮಾತುಗಳನ್ನು ಹೇಳಿ ಬೆನ್ನು ತಟ್ಟಿ ಕೈ ಹಿಡಿದು ನಡೆಸಿಕೊಡುವಂತಹ ಧುರೀಣರು, ಮುಖಂಡರು, ಅವರನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ಫಾದರ್ ಹೇಳಿದರು 3 ಬಾರಿ ಇವತ್ತು ನನಗೆ ಫೋನ್ ಮಾಡಿ ಇಂದಿನ ಅವರ ಅನುಪಸ್ಥಿತಿಯ ಅನಿವಾರ್ಯತೆ ಬಗ್ಗೆ ಅವರು ಹೇಳಿದರು. ಹೀಗೆಂದು ಹೇಳಿದರೆ ನಮ್ಮ ಬಗ್ಗೆ ಎಷ್ಟು ಅವರು ಆಲೋಚಿಸ್ತಾರೆ, ಕಾಳಜಿ ವಹಿಸ್ತಾರೆ ಎಂದು ಸ್ಪಷ್ಟವಾಗಿದೆ. ನಮ್ಮ ಈ ವಠಾರದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಸಹಬಾಳ್ವೆಯನ್ನು ನಡೆಸ್ತಾರೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಇಲ್ಲಿ ಖಂಡಿತವಾಗಿ ಮಸೀದಿ ಕೂಡ ಇದೆ, ಕ್ರೈಸ್ತರ ಚರ್ಚ್ ಇದೆ, ಬಂಧುತ್ವದ ಕೇಂದ್ರವಾಗಿದೆ ಈ ಉಳ್ಳಾಳ, ತೊಕ್ಕೊಟ್ಟು ಹಾಗೂ ಈ ಪೆರ್ಮನೂರು ಚರ್ಚು ಖಂಡಿತವಾಗಿಯೂ ಇಂಥ ಸೌಹಾರ್ದ ಭಾವಕ್ಕೆ ನಾಂದಿ ಹಾಡಿದೆ, ಬೇಕಾದಷ್ಟು ಕೆಲಸ ಮಾಡಿದ. ನನಗೆ ನಿಜವಾಗಿ ಇಲ್ಲಿ ಬರುವಾಗ ಸಂತೋಷವಾಗ್ತದೆ. ಅಂದು ಈ ಚರ್ಚನ್ನು ಉದ್ಘಾಟಿಸಿದಾಗ ಆ ದಿನ ನಾನು ಬಂದಿದ್ದೆ. ನಾವು ಹಾಡುತ್ತಾ ಬಂದಿದ್ದೆವು, ಹಾಕಿತ್ಲೆ ಸೋಬಿತ್ ಮಂದಿರ್ ತುಜೆ ಏ ಸೋಮಿಯಾ ದಳ್ಬರಾಂಚ. ನಾವು ಹಾಡುತ್ತಾ ಬಂದಿದ್ದು ಅಷ್ಟು ಸುಂದರವಾಗಿ ಈ ಪುಟ್ಟ ಸ್ಥಳದಲ್ಲಿ ಒಂದು ದೇವರಿಗೆ ದೇವಾಲಯವನ್ನು ಕಟ್ಟಿದ್ದಾರೆ. ಇದೇ ಪರಿಸರದಲ್ಲಿ ಒಂದು ಸಭಾಂಗಣ, 2 ಸಭಾಂಗಣ ಹಾಗೂ ಈಗ ವಾಣಿಜ್ಯ ಸಂಕೀರ್ಣ, ಶಾಲೆಗಳು, ಕಾಲೇಜು ಹಾಗೂ ಇತರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಆಗಬೇಕಾದರೆ ಇಲ್ಲಿ ದುಡಿದ ಹಲವಾರು ಗುರುಗಳ ನಾಯಕತ್ವವು ಮುಖ್ಯವಾಗಿದೆ. ಪ್ರತ್ಯೇಕವಾಗಿ ಈ ಇಡೀ ಕಟ್ಟಡಕ್ಕೆ ಪಂಚಾಂಗ ಹಾಕಿ ಕೆಲಸ ಆರಂಭಿಸಿದ ಅದು JB ಸಲ್ಡಾನರವರು, ಅವರೊಡನೆ ದುಡಿದ ಎಲ್ಲ ನಾವು ಕೇಳಿದೆವು ಇಂಜಿನಿಯರ್, ಕಾಂಟ್ರಾಕ್ಟರ್ ಎಲ್ಲರೂ ಇಂದು ಸಹ ನಮ್ಮೊಡನೆ ಇದ್ದು ಕೆಲಸವನ್ನು ಪೂರ್ತಿಗೊಳಿಸಿದ್ದಾರೆ. ಕಷ್ಟದ ಸಮಯದಲ್ಲಿ ಅದನ್ನು ಮುಂದುವರಿಸಲು ನಾನು ಕೇಳಿದ್ದೆ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರಿಗೆ, ನೀವು ಇಲ್ಲಿ ಹೋಗಿ ಏನು ನಿಂತಿದ್ದ ಕೆಲಸವನ್ನು ಪುನಃ ಆರಂಭಿಸಬೇಕು, ನಿಮಗೆ ಸಾಧ್ಯ ಇದೆ ಅಂತ ಹೇಳಿದ್ದಕ್ಕೆ ಅವರ ಬಾಯಿಂದ ಬರುವ ಮಾತುಗಳು ಯಾವಾಗಲೂ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ. ಆ ದೇವರ ಮೇಲೆ ನಿರಂತರ ವಿಶ್ವಾಸ ಇಟ್ಟು ಈ ಕೆಲವೇ ವರ್ಷಗಳ ಅಥವಾ ಕೆಲವೇ ಸಮಯದ ಅಂತರದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿ ತನ್ನ ಜೀವನದ
ನನಗೇನು ಗೊತ್ತಿಲ್ಲ, ಅಷ್ಟು 4-5 ಹಾಲ್ಗಳನ್ನು ಮಾಡಿದ್ದಾರೆ. ಆದರೂ ಇಲ್ಲಿ ಮಾಡಿದ ಕೆಲಸ ನಿಜವಾಗಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಅವರಿಗೆ ಶುಭಾಶಯಗಳನ್ನು ಕೋರುವಂಥದ್ದು. ನಾವು ಚಪ್ಪಾಳೆ ಕಟ್ಟಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಪ್ರಿಯರೇ, ನಿಮ್ಮ ಶ್ರಮದ ಫಲ ಕೂಡ ನೀವು ತಮಗೆ ಕೈಲಾದಷ್ಟು ಕೊಟ್ಟಿದ್ದೀರಿ. ನಿಮ್ಮ ರಕ್ತದ ಬೆವರಿದ ಫಲ, ಇದಕ್ಕೆಲ್ಲದಕ್ಕೆ ದೇವರು ನಿಮಗೆ ಆಶೀರ್ವಾದವನ್ನು ಕೊಡಲಿ. ಹಾಗೂ ಮುಂದಿನ ದಿವಸಗಳಲ್ಲಿ ಇಲ್ಲಿ ಏನು ದೇವರು ನಮಗೆ ಕೊಡ್ತಾರೆ ಅದರ ಫಲವಾಗಿ ಅದು ಖಂಡಿತವಾಗಿ ಜನರ ಒಳಿತಿಗಾಗಿ, ನಿಮ್ಮೆಲ್ಲರ ಒಳಿತಿಗಾಗಿ, ಈ ಚರ್ಚಿನ ಒಳಿತಿಗಾಗಿ, ಉದ್ಧಾರಕ್ಕಾಗಿ ವಿನಿಯೋಗಿಸುವರು. ಇದನ್ನು ಉಪಯೋಗಿಸಿ ಬೇಕಾದಷ್ಟು ಪ್ರಯೋಜನ ಪಡೆಯಬೇಕಂತ ಕೇಳಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಮಗುದೊಮ್ಮೆ ಪಾಸ್ಕಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇದೀಗ ಕಾರ್ಯಕ್ರಮದ ಸಾಂಸ್ಕೃತಿಕ ಭಾಗವಾಗಿ ಅಮ್ಮ ಕಲಾವಿದರು ಮಂಗಳೂರು ಇವರ ನೇತೃತ್ವದಲ್ಲಿ ನಡೆಯಲಿರುವ ತುಳು ಹಾಸ್ಯಮಯ ನಾಟಕ ಅಮ್ಮೀರ್. ಇವರಲ್ಲಿ ಪ್ರಮುಖರಾದ ತುಳುನಾಡ ಕಲಾಬಿರ್ಸಿ ಶ್ರೀ ದೀಪಕ್ ರೈ ಪಾಣಾಜೆ, ನಿರ್ದೇಶಕರಾದ ರಂಗದರಾಜೆ ಶ್ರೀ ಸುಂದರ್ ರೈ ಮಂದಾರ ಹಾಗೂ ತಂಡದ ಮೇಲ್ವಿಚಾರಕರಾದ ಶ್ರೀ ರವಿ ಎಂಜೆ ವರ್ಕಡಿ ತಾವುಗಳು ವೇದಿಕೆಗೆ ಬಂದು ಅತಿಥಿ ಗಣ್ಯರಿಂದ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಸನ್ಮಾನವನ್ನು ನಮ್ಮ ಧರ್ಮಾಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸನ್ಮಾನಿಸಿದ ಅತಿಥಿ ಗಣ್ಯರಿಗೆ ಹಾಗೂ ಗೌರವವನ್ನು ಸ್ವೀಕರಿಸಿದ ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದಗಳು. ಪರಿಸರದಲ್ಲಿ ಉದ್ಘಾಟನೆಗೊಂಡ ವಾಣಿಜ್ಯ ಮಳಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಮುದಾಯ ವರ್ಗದವರಿಗೂ ಅನುಕೂಲವಾಗಿರಲಿ. ಈ ಉದ್ಘಾಟನೆ ನೆರವೇರಿಸಿದ ನಮ್ಮ ನೆಚ್ಚಿನ ಯು ಸಂದೀಪ್ ಭಟ್ ಇವರಿಗೆ ಬೆಂಗಳೂರಿನಿಂದ ಆಗಮಿಸಿ ನಮ್ಮ ಈ ಕಾರ್ಯಕ್ರಮ ಆಗಮಿಸಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ಈ ಸಭಾಭವನವನ್ನು ಆಶೀರ್ವಚನೆ ನೆರವೇರಿಸಿದ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಣ್ಣಣ್ಣ ಇವರಿಗೆ ನಮ್ಮ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳಾದ ಅದೇ ರೀತಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ವಂದನೆಗಳು ಸಲ್ಲಿಸುತ್ತೇನೆ. ಈ ವಾಣಿಜ್ಯ ಮಳಿಗೆಯ ಮತ್ತು ಸ್ಮಶಾನ ದರದ ಇಷ್ಟೊಂದು ಕಂಗೊಳಿಸಲು ನಮ್ಮ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರ ಶ್ರಮ, ದನಿವಿಲ್ಲದ ನಿರಂತರ ಸೇವೆಯನ್ನು ನೀಡುವ ಶ್ರಮಜೀವಿ ನಮ್ಮ ಧರ್ಮಗುರುಗಳು. ಅಸಾಧ್ಯವಾದನ್ನು ಸಾಧ್ಯವನ್ನಾಗಿಸುವ ಗುಣ ನಮ್ಮ ಧರ್ಮಗುರುಗಳದು. ಅವರ ನೇರ ನುಡಿ ಇನ್ನೊಬ್ಬರನ್ನು ಆಕರ್ಷಿಸುವಂಥದ್ದು. ಅದರಿಂದಾಗಿ ಈ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಲು ಸಾಧ್ಯವಾಯಿತು. ಈ ಪರಿಸರಕ್ಕೆ ಇಂಥ ವಾಣಿಜ್ಯ ಮಳಿಗೆ ಅವಶ್ಯಕತೆ ಇದ್ದು ಅದನ್ನು ನನಸು ಮಾಡಿದ್ದಾರೆ ನಮ್ಮ ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ. ನಿಮಗೆ ಭಗವಂತನು ಉತ್ತಮ ಆರೋಗ್ಯ ನೀಡಲಿ ಹಾಗೂ ಉತ್ತಮ ಭವಿಷ್ಯವನ್ನು ಆಶಿಸ್ತಾ ನಿಮ್ಮ ಈ ಶ್ರಮಕ್ಕಾಗಿ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳ ಪರವಾಗಿ
ಸಂಘ ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗಟ್ಟಿಯಾದ ಚಪ್ಪಾಳೆಯನ್ನು ನಮ್ಮ ಧರ್ಮಗಳು ನೀಡಬೇಕಾಗಿದೆ. ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕಾರ್ಯಗಳಿಗೆ ಹಾಜರಿರುವ ನಮ್ಮ 3 ಕಾನ್ವೆಂಟ್ನ ಸುಪೀರಿಯರ್ಗಳಾದ ಸಿಸ್ಟರ್ ಜೋಸೆಫ್ ಮೇರಿ ಭಗಿನಿಯರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮುಂದೆ ಹಾಜರಿರುವ ವೀಣಾ ಶಾಂತಿ ಡಿಸೂಜ ಹಾಗೂ ಬಾಜಿ ತಮಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯನ್ನು ಅಲಂಕರಿಸಿದ ಶ್ರೀ ಜೋಸೆಫ್ ಸೂಪರ್ ಬಬೇಟ, ಧ್ವನಿವರ್ಧಕ ಹಾಗೂ ಸೌಂಡ್ಸ್ ರೋಷನ್ ಹಾಗೂ ಸೋಜಾ ಸೌಂಡ್ಸ್ ಲಾರೆನ್ಸ್, ಫ್ಲೆಕ್ಸ್ ಅಳವಡಿಸಲು ಸಹಕರಿಸಿದ ಗಿಲ್ಬರ್ಟ್ ಹಾಗೂ ಸಹಕರಿಸಿದ ರುಡಾಲ್ಫ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಭಾಭವನದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಇಂಜಿನಿಯರ್ ಸಿಜೆ ಲೋಬೋ ಹಾಗೂ ಶ್ರೀ ಇಂಜಿನಿಯರ್ ಲಾರೆನ್ಸ್ ಕುಟಿನೋ ಮತ್ತು ಕಾಂಟ್ರಾಕ್ಟ್ ರಿಚರ್ಡ್ ರಾಡ್ರಿಗಸ್ ಹಾಗೂ ಎಲೆಕ್ಟ್ರಿಕಲ್